ರಾವಣನ ಮರಣದಿಂದ ವಿಭೀಷಣನ ಕಣ್ಣುಗಳು ಮಂಜಾಯಿತು. ಬದುಕಿರುವಾಗ ಎಷ್ಟೇ ದ್ವೇಷವಿರಲಿ, ದ್ವೇಷಗಳೆಲ್ಲ ಸಾವಿನಲ್ಲಿ ಪರ್ಯಾವಸಾನಗೊಳ್ಳುತ್ತದೆ. ಸತ್ತ ಮೇಲೆ ದ್ವೇಷ ಇಲ್ಲ, ವಿರೋಧ ಇಲ್ಲ, ವಿರೋಧಿಸುವುದಕ್ಕಿಲ್ಲ. ಅಸಹಾಯಕನಾದಂಥ ವಿಭೀಷಣನನ್ನು ಕಂಡ ಶ್ರೀರಾಮಚಂದ್ರಮ ಬಳಿ ಕರೆದು, ರಾವಣನಿಗೋ ಇನ್ನು ಉಳಿದವರಿಗೆ ಹಾಕಬೇಕಾದಂಥ ಔರ್ಧ್ವದೇಹಿಕಾದಿಗಳನ್ನು, ಉತ್ತರ ಕ್ರಿಯಾದಿ ಸಂಸ್ಕಾರಗಳನ್ನು ಬದುಕಿದವರು ಮಾಡಬೇಕಾದ್ದು ಧರ್ಮ. ಸತ್ತವರಿಗಾಗಿ ಅತ್ತರೆ, ಅತ್ತವರು ಸಾಯರೆ ಅಂತ ಪ್ರಶ್ನೆ ಮಾಡಿದ. ರಾಮನ ಬೋಧನೆಯಿಂದ ವಿಭೀಷಣನ ಪ್ರಜ್ಞೆ ಜಾಗೃತವಾಗಿ ಸಹಜನಾದಂತಹ ಲಕ್ಷ್ಮಣನನ್ನು ಕರೆದು, ತಮ್ಮ ಮಾತೃವಾಕ್ಯ ಪರಿಪಾಲನೆಯ ಉದ್ದೇಶದಿಂದ ನನ್ನನ್ನು ಅನುಸರಿಸಿದ ನೀನು ಬಾರದೇ ಇರುತ್ತಿದ್ದರೆ ನನ್ನ ವನವಾಸ ಪೂರೈಸುತ್ತಿರಲಿಲ್ಲ. ಕಾರಣ, ಒರೆದು ಮೃದುವಚನದಿಂದ ಅಗ್ರಜನ ತಾಪವನ್ನು ಪರಿಹರಿಸಿದಂತಹ ತಮ್ಮ ನೀನು ರಾವಣಾದಿ ರಾಕ್ಷಸ ಮಹಾಸಾಗರವನ್ನು ದಾಟುವುದಕ್ಕೆ ನೀನು ಹರಿಗೋಲಾದಿ ಮಗನೇ. ಅದಕ್ಕಾಗಿ ನಿನಗೆ ಅನಂತ ಪ್ರಣತಿಗಳು. ಸತ್ತಂತಹ ನಮ್ಮ ಅಯ್ಯ ದಶರಥ ಭೂಪತಿ ನಿನ್ನಲ್ಲಿ ಆವೇಶಗೊಂಡು ಅಥವಾ ನಿನ್ನ ರೂಪದಲ್ಲಿ ಬಂದು ನನ್ನನ್ನು ಸೇವಿಸಿದ್ದಾನೆ ಅಂತ ನನಗನ್ನಿಸ್ತದೆ. ಈ ಋಣದಿಂದ ಮುಕ್ತನಾಗುವುದಕ್ಕೆ ಮುಂದಿನ ಯುಗದಲ್ಲಿ ನಿನಗೆ ತಮ್ಮನಾಗಿ ಹುಟ್ಟುತ್ತೇನೆ. ಹೀಗೆ ಭಾವುಕನಾಗಿ ಮಾತನಾಡಿದ. ನನಗಂತೂ ವನವಾಸದ ವೃತ್ತದಲ್ಲಿರುವ ಕಾರಣ ನಗರ ಪ್ರವೇಶ ನಿಷೇಧ. ಲಂಕೆಗೆ ತೆರಳಿ ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿ ಪೂರೈಸು, ಹೀಗೆ ನಿರ್ದೇಶನವನ್ನು ಕೊಡ್ತಾನೆ. ಲಕ್ಷ್ಮಣನ ನೇತೃತ್ವದಲ್ಲಿ ಹನುಮ, ಜಾಂಬವ, ಸುಗ್ರೀವಾದಿಗಳ ಮುಂದಾಳುತನದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವಾಗುತ್ತದೆ. ಈ ಮಧ್ಯೆ ಅಶೋಕಾವನದಲ್ಲಿರುವಂತಹ ಸೀತೆಯ ಅಂತರಂಗವನ್ನು ತಿಳಿಯುವುದಕ್ಕೆ ಹನುಮಂತನನ್ನು ಕಳುಹಿಸಿಕೊಡ್ತಾನೆ ರಾಮ. ರಾವಣನ ಮರಣವಾರ್ತೆಯನ್ನು ಕೇಳಿದ ಸೀತೆ ಶ್ರೀರಾಮನನ್ನು ಸೇರುವ ತವಕದಲ್ಲಿರ್ತಾಳೆ. ಇದನ್ನರಿತ ರಾಮಚಂದ್ರಮ ಸೀತೆಯನ್ನು ಒಪ್ಪಿಸುವಂತೆ ವಿಭೀಷಣನಿಗೆ ಆಜ್ಞಾಪಿಸ್ತಾನೆ. ಸರಮೆಯಂತೂ ಸೀತೆಯ ಸೇವೆ ಮಾಡಿ ಮಹಾರಾಜ್ಞಿಯಾಗುತ್ತಾಳೆ. ಇನ್ನೊಬ್ಬಾಕೆ ತ್ರಿಜಟೆ. ಸೀತೆಗೆ ಮಂಗಲ ಸ್ನಾನವನ್ನು ಮಾಡಿಸಿ ಸಾಲಂಕೃತ ಕನ್ಯೆಯಂತೆ ಅವಳನ್ನು ಒಪ್ಪಿಸುವುದಕ್ಕೆ ವಿಭೀಷಣ ಮುಂದಾದರೆ ಸೀತೆ ಎಲ್ಲವನ್ನೂ ತಿರಸ್ಕರಿಸ್ತಾಳೆ. ಆದರೆ ವಿಭೀಷಣನ ಆಗ್ರಹಕ್ಕೆ ಮಣಿದು ಶುಚಿರ್ಭೂತಳಾಗಿ ಸಾಲಂಕೃತಳಾಗಿ ಪಲ್ಲಕ್ಕಿಯನ್ನು ಏರಿ ತ್ರಿಜಟೆಯನ್ನು ಒಡಗೂಡಿಕೊಂಡು ರಾಮನ ಬಳಿಗೆ ಸೀತೆಯನ್ನು ಕರ್ಕೊಂಡು ಬರ್ತಾರೆ. ಪಲ್ಲಕ್ಕಿಯನ್ನಿಳಿದು ಬಂದಂತಹ ಸೀತಾಮಾತೆ ರಾಮನ ಬೆಂಗಡೆಯಲ್ಲಿ ನಿಲ್ತಾಳೆ. ಆದರೆ ಅವಳನ್ನು ಪರಿಗ್ರಹಿಸುವುದಕ್ಕೆ, ಸ್ವೀಕರಿಸುವುದಕ್ಕೆ ಶ್ರೀರಾಮಚಂದ್ರಮನಿಗೆ ಮನಸ್ಸಾಗಲಿಲ್ಲ. ಕಾರಣ, ಅಪವಾದಕ್ಕೆ ಹೆದರುವಂತಹ ಒಂದು ಮನೋಪ್ರವೃತ್ತಿ ರಾಮಚಂದ್ರಮನಿಗೆ. ಅವನು ಸೂರ್ಯವಂಶದ ಪ್ರಾತಿನಿಧ್ಯವುಳ್ಳಂತಹ ನಾನು ಮನೆತನದ ಮಾಂಗಲ್ಯವನ್ನು ಉಳಿಸುವುದಕ್ಕೆ ಸಾಕೇತದಲ್ಲಿ ಸಂದು ಹೋದಂತಹ, ಆಗಿ ಹೋದಂತಹ ಮಹಾಭಾಗರ ಕೀರ್ತಿಯನ್ನು, ಅವರ ಸಾಧನೆಯನ್ನು, ಅವರ ಸಿದ್ಧಿಯನ್ನು ಪುರಸ್ಕರಿಸುವುದಕ್ಕೆ ಮತ್ತು ಅಯೋಧ್ಯೆಯ ಸಿಂಹಾಸನಕ್ಕೆ ಉತ್ತರದಾಯಿತ್ವ ಉಳ್ಳವನಾಗಿ ನಿನ್ನ ಬಂಧನ ವಿಮೋಚನೆಯನ್ನು ಮಾಡಬೇಕಾದ್ದು ನನಗೆ ಹೊಣೆ. ಸೀತಾ, ನೀನೇನು ಯಾವಳೇ ಹೆಂಗಸು ರಾವಣನಿಂದ ಅಪಹರಿಸಲ್ಪಡುತ್ತಿದ್ದರೂ ನಾನು ಅಂಥವರ ಬಂಧನ ವಿಮೋಚನೆ ಮಾಡುತ್ತಿದ್ದೆ. ಹಾಗಾದ ಕಾರಣ ಹಸಿದು ಬಂದ ಶಪಚನಿಗೆ ಪಿತೃಶೇಷಾನ್ನವನ್ನು ಕೊಟ್ಟ ಮನೆತನ ನಮ್ಮದು. ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ವಿಕ್ರಯಿಸಿದ ಹಿರಿಮೆ ನಮ್ಮ ಮನೆತನಕ್ಕಿದೆ. ಇಂದ್ರನನ್ನೇ ವಾಹನವನ್ನಾಗಿಸಿದ ಕಕುತ್ಸ
ವಿಶ್ವಾಮಿತ್ರ ಶಿಷ್ಯನಿಗೆ ಕುಬೇರನ ಭಂಡಾರವನ್ನು ಸೂರೆಗೈದು ಸ್ವರ್ಣ ವೃಷ್ಟಿ ಮಾಡಿಸಿದಂತಹ ರಘುವಿನ ಪರಂಪರೆ ನಮ್ಮದು. ಅಜ, ದಿಲೀಪ, ಮಾಂದಾತ, ಮನು, ಮನುಷ್ಯರ ಬದುಕಿಗೆ ಭಾಷ್ಯವನ್ನು ಬರೆದವನು. ಇಂಥವರಿಗೆಲ್ಲ ಉತ್ತರಾಧಿಕಾರಿಯಾಗಿರುವಂತಹ ನಾನು ನಿನ್ನನ್ನು ಪರಿಗ್ರಹಿಸುವುದು ಸಹ್ಯವಾಗುವುದಿಲ್ಲ. ನೇತ್ರರೋಗ ಬಂಧವನು ಸೂರ್ಯನನ್ನು ಹೇಗೆ ನೋಡಲಾರನೋ, ನಿನ್ನನ್ನು ನೋಡುವಾಗ ನನಗೆ ಆ ನೋವು ಬಾಧಿಸುತ್ತಾ ಇದೆ. ಅದಕ್ಕಾಗಿ ದೇಶ ವಿಶಾಲವಾಗಿದೆ, ಕಾಲ ಅನಂತವಾಗಿದೆ. ಭರತನನ್ನೋ, ಶತ್ರುಘ್ನನನ್ನೋ, ಲಕ್ಷ್ಮಣನನ್ನೋ, ವಿಭೀಷಣನನ್ನೋ, ಸುಗ್ರೀವನನ್ನೋ, ಹನುಮಂತನನ್ನೋ ಯಾರನ್ನು ಬೇಕಾದರೂ ನೀನು ಆಶ್ರಯಿಸಬಹುದು. ನೀನು ಪೂರ್ಣ ಸರ್ವತಂತ್ರ ಸ್ವತಂತ್ರಳು. ಶ್ರೀರಾಮಚಂದ್ರಮನ ಈ ಗಂಭೀರವಾದಂತಹ ಮಾತನ್ನು ಕೇಳಿ ತಾಯಿ ಸೀತೆ ಕುಸಿದು ಬಿದ್ಲು. ನನ್ನನ್ನು ತಿರಸ್ಕರಿಸಿದಳಲ್ಲ ಸ್ವಾಮಿ, ನನ್ನ ಪಾರಿಶುದ್ಧಿಯ ಕುರಿತಾಗಿ ಸಂಶಯ ಹುಟ್ಟಿತಲ್ಲ. ಆದರೆ ಹನುಮಂತಾದಿಗಳು ಕಣ್ಣೀರ್ಗರೆದರು. ರಾಮ ಸೀತೆಯರು ಒಂದಾಗುವುದರ ಪ್ರತೀಕ್ಷೆಯಲ್ಲಿ ಅವರಿದ್ದರು. ಆಗದೆ ಹೋಯಿತಲ್ಲ. ಆ ಕಾಲಕ್ಕೆ ಸೀತಾಮಾತೆ ಲಕ್ಷ್ಮಣನನ್ನು ಕರೆದು, ನನ್ನಲ್ಲಿ ತಾಯಿ ಎಂಬ ಗೌರವ ಉಂಟು, ಭಕ್ತಿ ಉಂಟು ಅಂತಾದರೆ ನೀನು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾಳೆ. ಅಗ್ನಿ ಪ್ರವೇಶ ಮಾಡುವ ಮೂಲಕವಾಗಿ ನಾನು ನನ್ನ ಪರಿಶುದ್ಧತೆಯನ್ನು ಪ್ರಚುರಪಡಿಸ್ತೇನೆ. ಲಕ್ಷ್ಮಣನಿಗೆ ಆತಂಕ. ರಾಮನ ಮುಖ ನೋಡಿದರೆ ಗಂಭೀರ ಮುಖಮುದ್ರೆ ಉಳ್ಳವನಾಗಿ ಮೌನಿಯಾಗುತ್ತಾನೆ. ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಅಗ್ನಿಕುಂಡದ ನಿರ್ಮಾಣವಾಗುತ್ತದೆ. ದೇವದೇವತೆಯರನ್ನು ನೆನಪಿಸಿ ಶ್ರೀರಾಮಚಂದ್ರಮನಿಗೆ ತಲೆಬಾಗಿ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡುತ್ತಾಳೆ. ಮುಡಿದ ಹೂ ಬಾಡದಂತೆ ಯಜ್ಞೇಶ್ವರನೇ ಸೀತಾಮಾತೆಯನ್ನು ಎತ್ತಿ ಹಿಡಿದು ಮೇಲೆದ್ದು ಬರ್ತಾರೆ. ಕಪಿಗಳೆಲ್ಲ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾರೆ. ಆ ಕಾಲಕ್ಕೆ ಆಕಾಶ ಮಾರ್ಗದಲ್ಲಿ ಬ್ರಹ್ಮ, ರುದ್ರಾದಿಗಳು, ಮುಕ್ಕೋಟಿ ದೇವತೆಗಳು, ದಶರಥಾದಿ ಪಿತೃಲೋಕದವರು ಸಾನ್ನಿಧ್ಯ ವಹಿಸ್ತಾರೆ. ಸೀತೆಯನ್ನು ಸ್ವೀಕರಿಸುವಂತೆ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ಬ್ರಹ್ಮದೇವರೇ ಮುಂದೆ ನಿಂತು ಭವಾನ್ ನಾರಾಯಣೋ ದೇವ, ಸೀತಾರ್ ಲಕ್ಷ್ಮಿ, ಭವಾನ್ ವಿಷ್ಣುರ್ ದೇವ, ವಸುಗಳಲ್ಲಿ 8ನೆಯವ. ಹಾಗಾದ ಕಾರಣ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ನೀನು, ಸೀತೆ ಲಕ್ಷ್ಮಿ, ರಾವಣಾದಿಗಳ ವಧೆಗಾಗಿ ನೀನು ಅವತರಿಸಿ ಬಂದಿದ್ದಿ ಅಂತ ಎಚ್ಚರಿಸಿದರು. ಆ ಸಂದರ್ಭದಲ್ಲಿ ಆತ್ಮಾನ ಮಾನುಷ್ಯಂ ಮನ್ಯೇ ಅಹಂ ದಶರಥಾತ್ಮಜಂ, ನನ್ನನ್ನು ಮನುಷ್ಯನೆಂದೇ ತಿಳಿಯಿರಿ, ನಾನು ಹಾಗೆ ತಿಳ್ಕೊಂಡಿದ್ದೇನೆ, ಇದಕ್ಕಿಂತ ಹೆಚ್ಚಿದ್ರೆ ನೀವು ಹೇಳಬೇಕು. ವಿನೀತನಾಗುತ್ತಾನೆ ರಾಮ. ಅಂತೂ ದಶರಥನೇ ಮುಂದೆ ನಿಂತು ಮಂತ್ರಾಕ್ಷತೆಯನ್ನು ಹಾಕಿ, ರಾಮ ನಾನು ಸೊಸೆಯಾಗಿ ಸೀತೆಯನ್ನು ಅಂಗೀಕರಿಸಿದ್ದೇನೆ ಅಂತ ಹೇಳುವಾಗ ಸಂದು ಹೋದಂತಹ ಪೂರ್ವಪಿತೃಗಳ ಅಪ್ಪಣೆ ಅಂತ ತಿಳ್ಕೊಂಡು ಸೀತೆಯನ್ನು ರಾಮ ಪರಿಗ್ರಹಿಸ್ತಾನೆ. ನಭೋಮಂಡಲದಿಂದ ಪುಷ್ಪವೃಷ್ಟಿಯಾಗ್ತದೆ. 14 ವರ್ಷ ಸಮೀಪಿಸಿತು. ವಿಭೀಷಣಾದಿಗಳಿಗೆ ಕೃತಜ್ಞತೆಯನ್ನು ಹೇಳಿ ತಾನು ಸೀತಾ ಲಕ್ಷ್ಮಣನ ಜೊತೆಗೆ ರಾಮ ಅಯೋಧ್ಯಾಭಿಮುಖನಾಗುತ್ತಾನೆ. ಕಪಿಗಳಿಗೆ ಸಂತೋಷ. ವಿಭೀಷಣನಿಗೋ ಮಿಕ್ಕ ರಾಕ್ಷಸರಿಗೋ ಆಶೆ ಇತ್ತು, ಒಮ್ಮೆ ಅಯೋಧ್ಯೆಯನ್ನು ನೋಡಬೇಕು, ಸಾಕೇತವನ್ನು ನೋಡಬೇಕು ಅಂತ. ಯಾಕೆ? ಭೂಮಿಯ ವೈಕುಂಠ ಅದು. ಕುಬೇರನಿಂದ ಪ್ರದತ್ತವಾದಂತಹ ಪುಷ್ಪಕ ವಿಮಾನ. ಎಷ್ಟು ಮಂದಿ ಕುಳಿತರೂ ಮತ್ತೊಬ್ಬನಿಗೆ ಕುಳಿತುಕೊಳ್ಳುವ ವಿಶೇಷ ಮಾನ ಉಳ್ಳ ಕಾರಣವೇ ಅದು ಪುಷ್ಪಕ ವಿಮಾನ. ವಿನಂತಿಯನ್ನು ಮುಂದಿಟ್ಟ ವಿಭೀಷಣ, ರಾಮದೇವರೇ ನಮಗೆಲ್ಲ ಬರಬೇಕು ಅಂತ ಉಂಟು ಅಯೋಧ್ಯೆಗೆ, ಹಾಗಾದರೆ ತಡ ಮಾಡುವುದು ಯಾಕೆ? ಎಲ್ಲರೂ ಪುಷ್ಪಕವನ್ನು ಏರಿದರು. ಸಾಗಿತು ಪುಷ್ಪಕ. ಆದರೆ ಒಂದು ಸೆಳೆತ, ಮಾರ್ಗ ನಿರೋಧ ಕಂಡಿತು ರಾಮನಿಗೆ, ಮುಂದೆ ಹೋಗುವುದಿಲ್ಲ. ಆ ಕಾಲಕ್ಕೆ ಅಗಸ್ಯರು ಬಂದರು. ಗುರುಗಳೇ ಯಾಕೆ ಹೀಗೆ? ಹುಟ್ಟಿನಿಂದ ಬ್ರಾಹ್ಮಣನಾದ ರಾವಣನ ಪ್ರೇತಕ್ಕೆ ಮೋಕ್ಷ ಆಗಲಿಲ್ಲ, ಜಟಾಯುವಿಗೆ, ಕಬಂಧನಿಗೆ, ಶಬರಿಗೆ ಮೋಕ್ಷವನ್ನು ಕೊಟ್ಟಂತ ನಿನ್ನ ಕೈಯಿಂದ ರಾವಣನು ಮೋಕ್ಷವನ್ನು ಬಯಸ್ತಾನೆ. ಪ್ರೇತ ಮೋಕ್ಷವಾಗಬೇಕು, ಪ್ರೇತೋದ್ಧಾರ ಆಗಬೇಕು. ಹೇಗೆ ಸ್ವಾಮಿ? ಪ್ರೇತಪತಿಯ ಭೂತನಾಥನ
ಕ್ಷೇತ್ರ ನಿರ್ಮಾಣ ಆಗಬೇಕು. ಆದರೆ ಅವಧಿ ಕಡಿಮೆ ಇರುವುದಲ್ವ ಗುರುಗಳೇ? ಕೈಲಾಸಕ್ಕೆ ಹೋಗಿ ಸ್ವಯಂಭೂ ಲಿಂಗವನ್ನು ತರಬೇಕು. ಹನುಮಂತನೇ ಹೋಗಲಿ. ಹನುಮಂತ ಹೊರಟ. ಈಶ್ವರ ದೇವರು ಅಲ್ಲಿ ಗಣಗಳನ್ನು ಕಾವಲಿಗಿಟ್ಟು ಭೂಲೋಕಕ್ಕೆ ಕೆಳಗಿಳಿದ. ಶಿವಗಣಗಳು ಹನುಮಂತನನ್ನು ತಡೆದರು. ಆದರೆ ಹೊತ್ತು ಮೀರಿತು. ಒಂದು ಲಿಂಗಕ್ಕೆ ಬಾಲವನ್ನು ಸುತ್ತಿ ಕೈಲಾಸದಿಂದ ಎತ್ತಿ ಕೆಳಗೆ ಎಸೀತಾನೆ ಹನುಮಂತ. ಮಧ್ಯಾಹ್ನ ಮೀರಿದೆ. ಕುತಪ ಕಾಲ ದೇವತಾ ಪ್ರತಿಷ್ಠೆಗೆ ನಿಷೇಧ. ಏನು ಮಾಡುವುದು ಅಂತ ಆಲೋಚನೆ ಮಾಡಿದರೆ ಅಗಸ್ತ್ಯರು ನಿರ್ದೇಶನ ಮಾಡ್ತಾಳೆ, ಸೀತೆ ಸೈಕತದ ಮೂಲಕವಾಗಿ, ಮರಳಿನ ಮೂಲಕವಾಗಿ ಲಿಂಗವನ್ನು ಮಾಡಲಿ. ಮತ್ತೊಮ್ಮೆ ಆ ತಾಯಿಯ ಪಾತಿವೃತ್ಯ ಸ್ಪಷ್ಟವಾಗಲಿ. ಹಾಗೆ ಹೊಯ್ಗೆಯಿಂದ ಶಿವಲಿಂಗ ನಿರ್ಮಾಣ ಮಾಡಿದ್ಲು. ಅಭಿಷೇಕ ಪ್ರಿಯೋ ಶಿವ. ಆದರೆ ಕಾಣುವುದು ಉಪ್ಪು ನೀರು. ಏನು ಮಾಡಬೇಕು? ಕೋದಂಡ ಉಂಟಲ್ಲ ನಿನ್ನಲ್ಲಿ. ಕೋದಂಡದ ತುದಿಯನ್ನು, ಧನುಸ್ಸಿನ ಕೊಡಿಯನ್ನು ಊರಿ ಕೋಟಿ ತೀರ್ಥವನ್ನು ಚಿಮ್ಮಿಸಿದ ಕಾರಣವೇ ಧನುಷ್ಕೋಡಿ ಅಂತ ಆ ಪ್ರದೇಶಕ್ಕೆ ಹೆಸರಾಯಿತು. ಸಿಹಿ ನೀರು ಚಿಮ್ಮಿತು, ಅಭಿಷೇಕವಾಯಿತು, ಶಿವ ಪ್ರತ್ಯಕ್ಷ ಆದ. ಆವಾಗ ಹನುಮಂತ ಬಂದ, ಜಗಳಾಡಿದ. ನಾನು ಎಸೆದ ಲಿಂಗಕ್ಕೆ ಪ್ರಾತಿನಿಧ್ಯ ಇಲ್ವೇ ಸ್ವಾಮಿ? ರಾಮೇಶ್ವರದಲ್ಲಿ ಸೀತೆ ನಿರ್ಮಿಸಿದ ಲಿಂಗ ರಾಮೇಶ್ವರ ಲಿಂಗ ಗರ್ಭಗುಡಿಯಲ್ಲಿ. ಹನುಮಂತ ಎಸೆದ ಲಿಂಗ ಕೊಡಿಮರದ ಮುಂದೆ, ಧ್ವಜಸ್ತಂಭದ ಮುಂದೆ ಹನುಮದೀಶ್ವರ ಲಿಂಗವೆಂದೇ ಲೋಕಪ್ರಖ್ಯಾತವಾಗಲಿ. ಹನುಮದೀಶ್ವರ ಲಿಂಗವನ್ನು ಕಂಡು ರಾಮೇಶ್ವರ ಲಿಂಗವನ್ನು ಕಾಣಬೇಕು. ಇಲ್ಲಿ ಸೇವೆ ಕೊಡಬೇಕು, ಅಲ್ಲಿ ಪ್ರಸಾದ ಕೊಡಬೇಕು. ಹೀಗೆ ಭಕ್ತಿಯ ಭಾವವನ್ನು ಪ್ರಚುರಪಡಿಸಿ ರಾಮ ಮುಂದೆ ಹೊರಟ. ನಿರ್ಮಿಸಿದಂತಹ ಸೇತುವನ್ನು ಖಂಡಿಸಿ ವರ್ಣನಿಗೆ ಕೊಟ್ಟ ಮಾತಿನಂತೆ ಒಂದೊಂದು ವಿವರಗಳನ್ನು ಹೇಳುತ್ತಾ ಮುಂದೆ ಸಾಗಿತು ಪುಷ್ಪಕ. ಬಿರುಕಿಸಿ ಸೀತೆಯ ತಿರುಗಿದ ಮೋರೆಯ ನಿರುಕಿಸಿ ಸೀತೆಯ ತಿರುಗಿದ ಮೋರೆಯ ಉರಿ ಹಾಯ್ದಳ ಲೋಕಮಾತೆ ಉರಿ ಹಾಯ್ದಳ ಲೋಕಮಾತೆ ತಿರುಗಿಸಿ ಸೀತೆಯ ತಿರುಗಿದ ಮೋರೆಯ ಉರಿ ಹಾಯ್ದಳ ಲೋಕಮಾತೆ ಉರಿ ಕಾಯ್ದಳು ಲೋಕಮಾತೆ ತರಕರಿಸಲು ಜನ ಸುರರಿಲ್ಲ ಸಂತೈಸೆ ಪರಕರಿಸಲು ಜನ ಸುರರಿಲ್ಲ ಸಂತೈಸೆ ಪರಿಗ್ರಹಿಸಿದ ಜಾನಕಿಯನು ಪರಿಗ್ರಹಿಸಿದ ಜಾನಕಿಯನು ರಾಮ ನಿರುಕಿಸಿ ಸೀತೆಯ ತಿರುಗಿದ ಮೋರೆಯ